ಸುದ್ದಿ ಮಾಹಿತಿ ಟ್ರಸ್ಟ್ ಹಾಗೂ ಅರಿವು ಕೃಷಿ ಕೇಂದ್ರ ಇದರ ಸಾರಥ್ಯದಲ್ಲಿ ಜರುಗುವ ಪುತ್ತೂರಿನ 2ನೇ ವರ್ಷದ ಸಸ್ಯ ಜಾತ್ರೆ 2.0 2ನೇ ವರ್ಷ ಯಾವ ರೀತಿ ನಡೀಲಿಕ್ಕಿದೆ ನಾಳೆ ಅನ್ನೋದು ನಮ್ಮ ಈ ಕಿಲ್ಲೆ ಮೈದಾನ ಪುತ್ತೂರಿನಲ್ಲಿ ಯಾವ ರೀತಿ ನಡೀತದೆ ಅನ್ನೋದಕ್ಕೆ ಈಗಾಗಲೇ ಹಲವು ಸ್ಟಾಲ್ಗಳ ಕೆಲಸಗಳು ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ, ಎಷ್ಟು ಸ್ಟಾಲ್ಗಳಿವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, 2ನೇ ವರ್ಷದ ಸಸ್ಯ ಜಾತ್ರೆಯಲ್ಲಿ ಸಾಧಾರಣ 100ಕ್ಕೂ ಅಧಿಕ ಸ್ಟಾಲ್ಗಳು ಈ ಕಿಲ್ಲೆ ಮೈದಾನದಲ್ಲಿ ತಯಾರುಗೊಂಡಿದೆ. ವೀಕ್ಷಕರು, ನೀವು ನೋಡ್ತಾ ಇರುವ ಹಾಗೆ ಇದು ಒಂದು ಸ್ಟಾಲ್ ನೋಡಿ, ಇಲ್ಲಿ ಹೂವಿನ ಸ್ಟಾಲ್ ಕೂಡ ಒಂದು ರೆಡಿಯಾಗಿದೆ. ಇದೇ ಥರ ಕೃಷಿಗೆ ಬೇಕಾದಂಥ ಹೂವಿನ ಸ್ಟಾಲ್, ಅದೇ ರೀತಿ ಕೃಷಿ ಸ್ಟಾಲ್, ಬೇರೆ ಬೇರೆ ಥರದ ಕೃಷಿಕರಿಗೆ ಉಪಯೋಗ ಆಗುವಂತಹ ಪ್ರತಿಯೊಂದು ಉಪಕರಣಗಳು ಈ ಸ್ಟಾಲ್ನಲ್ಲಿ ನಿಮಗೆ ಸಿಗಲಿಕ್ಕಿದೆ. ಅದೇ ರೀತಿ ಖಾದ್ಯಗಳು, ಬೇರೆ ಬೇರೆ ತರಕಾರಿ ಬೀಜಗಳು, ಬೇರೆ ಬೇರೆ ಥರದ 100ಕ್ಕೂ ಅಧಿಕ ಸ್ಟಾಲ್ಗಳು ಕಿಲ್ಲೆ ಮೈದಾನದಲ್ಲಿ ತಯಾರಾಗಿರುವಂಥದ್ದು ವೀಕ್ಷಕರು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಳೆದ ಬಾರಿ ಕೂಡ 25-30 ಸಾವಿರ ಜನಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಾರೆ. ವೀಕ್ಷಕರೇ, ನಮ್ಮ ಜೊತೆ ಪಶುಪತಿ ಲೈಟ್ಸ್ ಇದರ ಮಾಲಕರಾದ ಪಶುಪತಿ ಶರ್ಮರವರಿದ್ದಾರೆ. ಅವರು ಸಸ್ಯ ಜಾತ್ರೆ 2ನೇ ವರ್ಷದ ಸಸ್ಯ ಜಾತ್ರೆಯನ್ನು ನೋಡಲಿಕ್ಕೆ ಬಂದಿದ್ದಾರೆ. ಸರ್, ಯಾವ ಥರ ನಡೀತಾ ಇದೆ ಅಂತ ಅವ್ರ ಹತ್ರ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಯಾವ ರೀತಿ ಸಸ್ಯ ಜಾತ್ರೆಗೆ ತಯಾರಿಗಳು ಆಗ್ತಾ ಉಂಟು, ನೀವು ಬಂದಿದ್ದೀರಾ, ಅದರ ಬಗ್ಗೆ ಹೇಳ್ಬೋದು? ಖಂಡಿತವಾಗಿಯೂ ಭಾಳಷ್ಟು ತಯಾರಿಗಳಾಗ್ತಾ ಇದೆ ಇಲ್ಲಿ. ನಾನೀಗ ನೋಡ್ತಾ ಇದ್ದಂಗೆಲ್ಲ ನನಗೆ ಈಗಾಗಲೇ ಗಿಡಗಳು ಬರ್ತಾ ಇದೆ, ಸ್ಟಾಲ್ಗಳು ರೆಡಿ ಆಗ್ತಾ ಇದೆ. ಭಾಳಷ್ಟು ಸ್ಟಾಲ್ಗಳು ಅಚ್ಚುಕಟ್ಟಾಗಿ, ಅಂದರೆ ಕಳೆದ ಬಾರಿಯೂ ನಾನಿದ್ದೆ, ಭಾಗವಹಿಸಿದ್ದೆ. ಈ ಬಾರಿಯೂ ಡಾಕ್ಟರ್ ಶಿವಾನಂದ ಅವರ ನೇತೃತ್ವದಲ್ಲಿ ಈ ಸಸ್ಯ ಜಾತ್ರೆ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಹಾರೈಸ್ತಾ ಇದ್ದೇನೆ. ಇನ್ನು 3 ದಿನಗಳು ಸಸ್ಯ ಜಾತ್ರೆ ಅಂತ ಹೇಳಿದ ಕೂಡಲೇ ನಿಮ್ಗೆ ಗೊತ್ತಿದೆ, ಜನಸ್ತೋಮ ಸೇರುವಂಥದ್ದು. ಪುತ್ತೂರಿನವರಿಗೆ ಖಂಡಿತವಾಗಿಯೂ ವೆರೈಟಿ ಆಫ್ ಗಿಡಗಳು ಇಲ್ಲಿ ನಾನು ಈಗ ನೋಡ್ತಾ ಇದ್ದರೆ ಎಲ್ಲ ಗಿಡಗಳೆಲ್ಲ ಬಂದು ಎಲ್ಲರೂ ಕೂಡ ಅವರವರ ಸ್ಟಾಲ್ನ ಒಂದು ರೆಡಿ ಮಾಡುವಂಥ ಒಂದು ಆತುರದಲ್ಲಿ ಇದ್ದಾರೆ. ನಾನು ಕೂಡ ಬಂದೆ, ಈ ಕಡೆ ಕೋರ್ಟ್ ರೋಡ್ ಹತ್ರ ಬರಲಿಕ್ಕಿತ್ತು, ಹಾಗಾಗಿ ಒಮ್ಮೆ ನೋಡಿ ಹೋಗುವ ಅಂತೇಳಿ ಬಂದಾಗ ಭಾಳಷ್ಟು ವಿಶೇಷತೆಗಳನ್ನು ಕಾಣ್ತವೆ. ಭಾಳಷ್ಟು ಅಚ್ಚುಕಟ್ಟಾಗಿ ಭಾಳಷ್ಟು ಸ್ಪೇಸ್ ಅಂತ ಹೇಳ್ಬೋದು, ನಡೆದಾಡುವಂಥ ಜಾಗಗಳಿರ್ಬೋದು, ಸ್ಟಾಲ್ಗಳೆಲ್ಲ ಚೆನ್ನಾಗಿ ಮೂಡಿ ಬಂದೆ. ಕಳೆದ ಸಲಕ್ಕಿಂತ ಈ ಸಲ ಭಿನ್ನವಾಗಿದೆ ಅಂತ ನಾನು ಭಾವಿಸ್ತೇನೆ. ಆ ಸ್ಪರ್ಧೆಗಳು ಕೂಡ ನಾನು ನೋಡಿದೆ, ಸುದ್ದಿ ಪೇಪರ್ನಲ್ಲಿ ಭಾಳಷ್ಟು ಸ್ಪರ್ಧೆಗಳಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಚಾರ ಸಂಕಿರಣಗಳು ನಡೀಲಿಕ್ಕಿದೆ, ಅದು ಕೂಡ ಅದರ ತಯಾರಿಗಳು ಕೂಡ ಬರದಿಂದ ನಡೀತಾ ಇದೆ. ಸೊ ಈ ಎಲ್ಲ ತಯಾರಿಗಳು ನಾಡಿದ್ದು ಕೂಡ ಈ ತಯಾರಿಗಳಿಂದ ಯಶಸ್ವಿಯಾಗಿ ಸಸ್ಯ ಜಾತ್ರೆ ಮೂಡಿ ಬರಲಿ ಅಂತ ಹಾರೈಸ್ತಾ ಇದ್ದೇನೆ. ನಿಮ್ಮ ಈ ಒಂದು ಭಾಳಷ್ಟು ಅಭೂತಪೂರ್ವದ ಕೆಲಸಗಳಿಗೆ ಮೆಚ್ಚುಗೆಯನ್ನು ಸೂಚಿಸುತ್ತಾ ನಾನು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಸಸ್ಯ ಜಾತ್ರೆ 2.0 3 ದಿವಸ ನಡೆಯುವಂತಹ ಜನವರಿ 10, 11, 12ನೇ ತಾರೀಕಿನಂದು 3 ದಿವಸ ನಡೆಯುವಂತಹ ಸಸ್ಯ ಜಾತ್ರೆಯಲ್ಲಿ ಸಭಾ ಕಾರ್ಯಕ್ರಮ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ, ಅದೇ ರೀತಿ ಕೃಷಿಯ ಬಗ್ಗೆ ಮಾಹಿತಿ ನೀಡುವ ಹಲವು ಕಾರ್ಯಕ್ರಮಗಳು ಈ ಸಸ್ಯ ಜಾತ್ರೆಯಲ್ಲಿ ನಡೀಲಿಕ್ಕಿದೆ. ಅದು ನಮ್ಮ ಪುತ್ತೂರು ಕಿಲ್ಲೆ ಮೈದಾನದಲ್ಲಿರುವಂತಹ ಇದೇ ಟೌನ್ ಹಾಲಲ್ಲಿ ಸಭಾ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ವಿವಿಧ ಶಾಲಾ ವಿದ್ಯಾರ್ಥಿಗಳು, ಅದೇ ರೀತಿ ದೀಪಕ್ ರೈ ಪಾಣಾಜೆ ಅವರ ತಂಡದಿಂದ ಮಸ್ಕಿರಿ ಅಂತ ಸಣ್ಣದೊಂದು ಹಾಸ್ಯದ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದೆಲ್ಲ ಪುರಭವನದಲ್ಲಿ ನಡೀತದೆ. ವೀಕ್ಷಕರೇ, ನಾಳೆ ನಡೆಯುವಂತಹ 2ನೇ ವರ್ಷದ ಸಸ್ಯ ಜಾತ್ರೆ, ಅದೇ ರೀತಿ 3 ದಿವಸ ನಡೆಯುವಂತಹ ಒಂದು ಜಾತ್ರೆ ಅಂತ ಹೇಳ್ಬೋದು. ಪುತ್ತೂರಿನ ಜನಗಳು ಕಾಯ್ತಾ ಇದ್ದಾರೆ ನಮ್ಮ ಸಸ್ಯ ಜಾತ್ರೆ ಯಾವ ರೀತಿ ನಡೀತದೆ ಅನ್ನೋದಕ್ಕಿಂತ ಜನಗಳು ಕಳೆದ ವರ್ಷ ಕೂಡ ತುಂಬ ಜನ 20-25 ಸಾವಿರ ಜನ ಸೇರಿ ನಡೆಸಿದಂತಹ ಒಂದು ಅದ್ಭುತ ಕಾರ್ಯಕ್ರಮ. ಅದು ಕೂಡ ಸುದ್ದಿ ಸಂಸ್ಥೆಗಳು ನಡೆಸುವಂತಹ ಈ ಒಂದು ಅದ್ಭುತ ಕಾರ್ಯಕ್ರಮ ಸಸ್ಯ ಜಾತ್ರೆ. 10ನೇ ತಾರೀಕಿನಂದು ಬೆಳಿಗ್ಗೆ ನೆಲ್ಲಿಕಟ್ಟೆ ಖಾಸಗಿ ಬಸ್ ನಿಲ್ದಾಣದಿಂದ ಕಿಲ್ಲೆ ಮೈದಾನದವರೆಗೆ ಬೃಹತ್ ಸಸ್ಯದ ಒಂದು ಮೆರವಣಿಗೆ ನಡೀಲಿಕ್ಕಿದೆ. ಹಲವು ಸಂಸ್ಥೆಗಳ ಸಹಕಾರದೊಂದಿಗೆ ಈ ಮೆರವಣಿಗೆಯು ಕಿಲ್ಲೆ ಮೈದಾನದ ಸಾಗಿ ಬರಲಿಕ್ಕಿದೆ. ತದನಂತರ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ, ಹಲವು ವ್ಯಕ್ತಿಗಳು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಪಡೆಯಲಿದ್ದು, ಹಲವು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ, ಅದೇ ರೀತಿ ಸುದ್ದಿಗೋಷ್ಠಿ ಎಲ್ಲ ನಡೀಲಿಕ್ಕಿದೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೀತದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಪಡೆಯಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ನಾನು ನಡೆಯುವಂತಹ ಸಸ್ಯ ಜಾತ್ರೆಯಲ್ಲಿ ಸನ್ಮಾನ ಪಡೆದಿರುವಂತಹ ಸಹಕಾರ ರತ್ನ ದಂಬೆಕಾನ್ ಸದಾಶಿವರೈಗಳು ನಮ್ಮ ಜೊತೆ ಇದ್ದಾರೆ. ಅವರು ಕಳೆದ ವರ್ಷ ಕೂಡ ಸಸ್ಯ ಜಾತ್ರೆಯನ್ನು ನೋಡಿ ಅನುಭವ ಇರುವಂಥವ್ರು. ಈ ವರ್ಷ ಕೂಡ ಸಸ್ಯ ಜಾತ್ರೆ ಯಾವ ರೀತಿ ನಡೀತದೆ, ಯಾವ ರೀತಿ ನಡೀಬಹುದು ಅಂತ ಹೇಳಿ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್.
ನಮಸ್ಕಾರ. ಕಳೆದ ವರ್ಷ ಸಸ್ಯ ಜಾತ್ರೆಗೆ ನೀವು ಬಂದಿದ್ದೀರಿ, ಯಾವ ಥರ ನಡೀತದೆ ನಿಮಗೆ ಗೊತ್ತು. ಈ ಸಲ ಹೇಗೆ ಜನಗಳ ರೆಸ್ಪಾನ್ಸ್ ಇರ್ಬೋದು? ಡಾಕ್ಟರ್ UP ಶಿವಾನಂದರು ಹೋದ ವರ್ಷ ಮಾಡಿರತಕ್ಕಂತಹ ಅದ್ಭುತ ಕಾರ್ಯ ನಾವೆಲ್ಲ ಮೆಚ್ಚಿರತಕ್ಕಂಥದ್ದು, ಎಲ್ಲ ರೈತರು ಮೆಚ್ಚಿರತಕ್ಕಂಥದ್ದು. ಬಂದಿರತಕ್ಕಂಥ ಸಾಮಾನ್ಯ ಒಂದು 30-40 ಸಾವಿರ ಜನ ಹೋದ ವರ್ಷ ಬಂದಿದ್ದಾರೆ ಅನ್ನುವಂಥ ವಿಚಾರ ನನಗೆ ತಿಳಿದಿದೆ. ಈ ನಿಮಿತ್ತ ಈ ವರ್ಷ ಅದು ಅಭೂತಪೂರ್ವವಾಗಿ 50,000 ಜನರಿಗಿಂತ ಮೇಲೆ ಖಂಡಿತ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳುವಂಥ ಭರವಸೆ ಇದೆ. ಕಾರಣ ಏನಂದರೆ ಹೋದ ವರ್ಷ ಬಂದವರು ಯಾರೂ ಇದನ್ನು ಏನೂ ತೆಗಳಿಲ್ಲ, ಎಲ್ಲರೂ ಖುಷಿಪಟ್ಟಿದ್ದಾರೆ. ಈ ವರ್ಷ ಕೂಡ ಈ 2ನೇ ವರ್ಷದಲ್ಲಿ ಸುದ್ದಿ ಸಮೂಹದ ಎಲ್ಲ ವಿಭಾಗದ ಅವರ ಏನು ಶಿವಾನಂದರ ಟೀಮ್ ಇದೆ, ಅತ್ಯದ್ಭುತ ಕೆಲಸ ಕಾರ್ಯಗಳನ್ನು ಮಾಡಿ ಇದನ್ನು ಅಭೂತಪೂರ್ವವಾಗಿ ಒಂದು ಸಕ್ಸಸ್ ಆಗುವಂಥ ಕಾರ್ಯಕ್ರಮ ಅಭೂತಪೂರ್ವ ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಯಶಸ್ವಿ ಚತುರರಾಗಿದ್ದಾರೆ, ನುರಿತ ಕಲಾವಿದರಾಗಿದ್ದಾರೆ. ಎಲ್ಲ ರೈತರು ಇದನ್ನು ಮೆಚ್ಚಿಕೊಳ್ಳುವಂಥದ್ದು. ಎಲ್ಲ ರೈತರು ಬಂದು ಇದನ್ನು ನೋಡಿ ಆನಂದ ಪಡಬೇಕು, ಮಾಹಿತಿ ಪಡ್ಕೊಳ್ಬೇಕು. ಎಲ್ಲ ರೀತಿಯ ಏನು ಕೃಷಿಕರಿಗೆ ಸೌಲಭ್ಯಗಳು ಮಗದೊಂದು ಸಿಗುವಂಥದ್ದಿದೆ, ಅದೆಲ್ಲರ ಮಾಹಿತಿಯೂ ಇಲ್ಲಿ ಸಿಗಲಿಕ್ಕಿದೆ. ಕೆಲವಾರು ಕೃಷಿಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದೆಲ್ಲವನ್ನು ನಾವೆಲ್ಲ ರೈತರಾಗಿ, ನಾನು ಒಬ್ಬ ಪ್ರಾಮಾಣಿಕ ಹಳ್ಳಿಯ ರೈತನಾಗಿ ಬರ್ತಾ ಇದ್ದೇನೆ. ನಮ್ಮ ಇವಾಗ ಏನಿದೆ ಈ ಅಡಿಕೆಯ ಕೆಲವು ರೋಗಾದಿಗಳು ಅದು ನಮ್ಮಲ್ಲಿ ವಿಶೇಷವಾಗಿ ಹರಡ್ತಾ ಇದೆ. ಅದರ ಉಪಯೋಗವನ್ನು ಪಡೆಯುವಂಥ ಔಷಧಿಯ ಕೇಂದ್ರವನ್ನು ಇಲ್ಲಿ ಆರಂಭ ಮಾಡ್ತಾ ಇದ್ದೇವೆ. ಎಲ್ಲರೂ ಇದನ್ನು ಪಡ್ಕೊಂಡು ಮಾಹಿತಿಯನ್ನು ಇನ್ನೊಬ್ಬರಿಗೆ ಹಂಚಿ, ರೈತರು ದೀಪದಿಂದ ದೀಪ ಯಾವ ರೀತಿ ಪ್ರಜ್ವಲವಾಗಿ ಬೆಳೆಯುತ್ತಾ ಅದೇ ರೀತಿ ರೈತನಿಂದ ರೈತ ಒಬ್ಬರಿಗೊಬ್ಬರು ಸಹಾಯ ಹಸ್ತವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಎಲ್ಲರಿಗೂ ಪ್ರಯೋಜನ ಆಗುವಂತೆ ಮಾಡಬೇಕು ಅಂತ ಹೇಳುವಂಥ ಕಳಕಳಿಯ ವಿನಂತಿ ನನ್ನದು. ಸುದ್ದಿ ಸಮೂಹದ ಜೊತೆಯಲ್ಲಿ ನಾವೆಲ್ಲ ರೈತರು ಒಗ್ಗೂಡಿ ಈ ಕೆಲಸ ಕಾರ್ಯಗಳನ್ನು ಚಂದಗಾಣಿಸಿಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಅತಿ ವಿನಂತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ವೀಕ್ಷಕರೇ, 3 ದಿವಸ ನಡೆಯುವಂತಹ ಸಸ್ಯ ಜಾತ್ರೆಯಲ್ಲಿ ಪ್ರದರ್ಶನ ಮಾರಾಟ, ವಿವಿಧ ಸಸಿಗಳು, ವಿವಿಧ ಮಳಿಗೆಗಳು, 100ಕ್ಕೂ ಹೆಚ್ಚು ಮಳಿಗೆಗಳು ಈ ಸಸ್ಯ ಜಾತ್ರೆಯಲ್ಲಿ ಪಾಲ್ಪಡಲಿಕ್ಕಿದೆ. 2ನೇ ವರ್ಷದ ಸಸ್ಯ ಜಾತ್ರೆಯಲ್ಲಿ ಮಳಿಗೆಗಳಾದ ನರ್ಸರಿಗಳು, ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು, ಬ್ಯಾಂಕ್ಗಳು, ಕನ್ಸ್ಟ್ರಕ್ಷನ್ಗಳು, ಅದೇ ರೀತಿ ವಿವಿಧ ತಿಂಡಿಗಳ ಮಳಿಗೆಗಳು, ಕೃಷಿ ಉಪಕರಣಗಳು, ಕೃಷಿ ಪರಿಕರಗಳು ಎಲ್ಲ ಸೇರಿದಂತಹ ಹಲವು 100ಕ್ಕೂ ಅಧಿಕ ಸ್ಟಾಲ್ಗಳು 2ನೇ ವರ್ಷದ ಸಸ್ಯ ಜಾತ್ರೆಯಲ್ಲಿ ಪಾಲ್ಪಡಲಿದೆ. ಈ ಎಲ್ಲ ಸ್ಟಾಲ್ಗಳನ್ನು ಕೃಷಿಕರು ಉಪಯೋಗಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿರುತ್ತದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಶ್ವಥ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು.